ಕರ್ನಾಟಕ ಘನ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರತಕ್ಕಂಥ ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಫೀಕ್ ಅಮ್ಲಮುಗರು ಅವರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಮೀರ್ ಪಜೀರ್, ಅದೇ ರೀತಿ ದೇವಣ್ಣ ಕೋನಾಜೆ, ಜೆಸಿಂತಾ ಮೆಂಡೋನ್ಸಾ, ವಿಲ್ಫಿ ಡಿಸೋಜಾ ಇವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಲಾಂ ಕೇಸಿರೋಡು ಇವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಣ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ BPL ಪಡಿತರ ಚೀಟಿಯ ಗೊಂದಲದ ಬಗ್ಗೆ ಕೆಲವು ದಿನಗಳ ಹಿಂದೆ ಇದೇ ಒಂದು ಪತ್ರಿಕಾ ಭವನದಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮ್ಮ ಉಲ್ಲಾಲ ತಾಲೂಕಿನಲ್ಲಿ ಸರಿಸುಮಾರು 29,415 BPL ಪಡಿತರ ಚೀಟುಗಳು ಹೊಂದಿರುತ್ತದೆ. ಕೆಲವು ಕಾರಣಾಂತರದಿಂದ 420 BPL ಕುಟುಂಬದ ಪಡಿತರ ಚೀಟಿಯನ್ನು ಅಮಾನತಿನಲ್ಲಿ ಕೆಲ ದಿನಗಳ ಹಿಂದೆ ಇಡಲಾಯಿತು. ಅದು ಇಡೀ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಹ ಅಮಾನತಿನಲ್ಲಿ ಇಡಾಯಿತು. ತಕ್ಷಣ ಉಲ್ಲಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಸಭೆಯನ್ನು ಮಾಡಿ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಸಚಿವರಿಗೂ ರಾಜ್ಯ ಸರ್ಕಾರಕ್ಕೂ ಹಾಗೂ ಸ್ಥಳೀಯ ಶಾಸಕರಲ್ಲಿಯೂ ಮತ್ತು ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳಲ್ಲಿಯೂ ಸಹ ಇದರ ಬಗ್ಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಇದಕ್ಕೆ ಪರಿಹಾರ ಸಿಗಬೇಕೆಂಬ ಒಂದು ಮನವಿಯನ್ನು ಮಾಧ್ಯಮದ ಮುಖಾಂತರ ಮತ್ತು ಪತ್ರದ ಮೂಲಕ ನಾವು ಕೋರಿಕೊಂಡಿದ್ದೇವೆ. ಅದೇ ರೀತಿ ಮಾನ್ಯ ಸ್ಥಳೀಯ ಶಾಸಕರು, ಕರ್ನಾಟಕ ಗಣ ಸರ್ಕಾರದ ಸಭಾಧ್ಯಕ್ಷರು, ಮಾಜಿ ಸಚಿವರ ಹತ್ತಿರ ಸಹ ನಾವು ಇದರ ಬಗ್ಗೆ ಚರ್ಚಿಸಿದಾಗ ಅವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ತಿರ ಮತ್ತು ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪ ಸಾಹೇಬ್ರವರ ಹತ್ತಿರ, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ತಿರ ಸಹ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದ ತಕ್ಷಣ ಶೀಘ್ರದಲ್ಲೇ ಇದಕ್ಕೆ ನಾವು ಪರಿಹಾರವನ್ನು ಒದಗಿಸುತ್ತೇವೆ ಎಂಬ ಒಂದು ಮಾತನ್ನು ಅವತ್ತು ಕೊಟ್ಟಿದ್ದು. ಒಂದು ವಾರದ ನಂತರ, ಅಂದರೆ ಒಂದು 10 ದಿವಸದ ಹಿಂದೆ ಈ ನಮ್ಮ ಉಲ್ಲಾಲ ತಾಲೂಕಿನಾದ್ಯಂತಹ 420 ಏನು BPL ಕುಟುಂಬಸ್ಥರ ಅಮಾನತಲ್ಲಿ ಇಟ್ಟಿದ್ದಾರೋ ಅದರಲ್ಲಿ 390 ಒಂದು 10 ದಿವಸ ಮುಂಚೆ ರಿವೋಕ್ ಮಾಡಿದ್ರು, ಅಂದರೆ ಚಾಲ್ತಿಯಲ್ಲಿ ಇಟ್ಟಿದ್ರು. ತದನಂತರ 40 ಕುಟುಂಬಗಳ ಒಂದು ಪಡಿತರ ಚೀಟಿಯ ಸಮಸ್ಯೆ ಇತ್ತು. ನಿನ್ನೆ ಮೊನ್ನೆ ಆ 40 ಕುಟುಂಬದ ಸಹ ಪಡಿತರ ಚೀಟಿಯ ಒಂದು ಚಾಲ್ತಿಯಲ್ಲಿ ಇಡಲಾಯಿತು. ಅದರಿಂದ ನಮ್ಮ ಉಲ್ಲಾಲ ತಾಲೂಕಿನಾದ್ಯಂತ ಏನು 420 ಕುಟುಂಬಗಳ ಪಡಿತರ ಚೀಟಿಯನ್ನು ಅಮಾನತಿನಲ್ಲಿ ಇಡಲಾಯಿತು, ಅದನ್ನು ಸಂಪೂರ್ಣವಾಗಿ ಚಾಲ್ತಿಯಲ್ಲಿ ಇಡಲಾಗಿದೆ. ಅದಕ್ಕೋಸ್ಕರ ಗಣ ಸರ್ಕಾರಕ್ಕೂ ನಮ್ಮ ಕ್ಷೇತ್ರದ ಶಾಸಕರಿಗೂ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪ ಸಾಹೇಬರಿಗೂ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದು ಬಡವರು ಎಂಬ ಒಂದು ದಾಖಲೆಯನ್ನು ಒದಗಿಸಿ ಈ 420 ಕುಟುಂಬಗಳನ್ನು ಪಡಿತರ ಚೀಟಿಗೆ ಅರ್ಹ ಮಾಡಿದ್ದಕ್ಕೆ ಉಲ್ಲಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇದಕ್ಕೆ ಕಾರಣಕರ್ತರಾದಂತಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ಸಹ ಉಲ್ಲಾಲ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಹ ಮತ್ತು ಅಭಿನಂದನೆಗಳನ್ನು ಸಹ ನಾವು ಮಾಡುತ್ತೇವೆ. ಈ 420
ಪಡಿತರ ಚೀಟಿಯ ಕುಟುಂಬಗಳಿಗೆ ಡಿಸೆಂಬರ್ 1ರಿಂದ ಅಂದರೆ 3 ದಿವಸದ ಹಿಂದೆಯಿಂದ ಎಲ್ಲ ಸರ್ಕಾರ ಸವಲತ್ತುಗಳಿಗೆ ಅರ್ಹರಾಗಿರುತ್ತಾರೆ. ನವೆಂಬರ್ ತಿಂಗಳ ಅವರು ಅರ್ಹರಾಗಿರುವುದಿಲ್ಲ. ನವೆಂಬರ್ ತಿಂಗಳಿನಿಂದ ಅದು 1 ತಿಂಗಳು ಮಾತ್ರ ಅವರಿಗೆ ಆಹಾರ ಕಿಟ್ ಆಗಲಿ ಇಲ್ಲದಿದ್ದರೆ ಇತರ ಸರ್ಕಾರಿ ಸವಲತ್ತುಗಳಾಗಲಿ ವಂಚಿತರಾಗಿರುತ್ತಾರೆ. ಅದಕ್ಕೆ ನಾವು ವಿಷಾದವನ್ನು ಸಹ ವ್ಯಕ್ತಪಡಿಸುತ್ತೇವೆ. ಈ ತಿಂಗಳಿನಿಂದ ಡಿಸೆಂಬರ್ 1ರಿಂದ ಪಡಿತರ ಚೀಟಿಯ 420 ಕುಟುಂಬಗಳು ಸಹ ಎಲ್ಲ ಸರ್ಕಾರ ಸವಲತ್ತುಗಳಿಗೂ ಅರ್ಹರಾಗಿರುತ್ತಾರೆ. ಅದೇ ರೀತಿ ಈಗಾಗಲೇ 29,415 ಏನು ಕುಟುಂಬಗಳಿದೆ ಉಳ್ಳಾಲ ತಾಲೂಕು ಮಟ್ಟದಲ್ಲಿ. ಈ ಮಾಧ್ಯಮದ ಮುಖಾಂತರ ಅವರ ಹತ್ರ ವಿನಂತಿ ಏನಂದ್ರೆ, ಯಾರು ಅರ್ಹರಿದ್ದಾರೆ, ಯಾರು ಬಡತನ ರೇಖೆಗಿಂತ ಮೇಲೆ ಇದ್ದಾರೆ, ಇದಕ್ಕೆ ಅರ್ಹರಲ್ಲ ಅಂಥವರು ಸ್ವಯಂ ಪ್ರೇರಿತವಾಗಿ ದಯಮಾಡಿ ಈ ಮಾಧ್ಯಮದ ಮುಖಾಂತರ ಅವರ ಹತ್ರ ನಾವು ಕೇಳಿಕೊಳ್ಳುತ್ತೇವೆ. ನೀವು ಸ್ವಯಂ ಪ್ರೇರಿತವಾಗಿ ಅದನ್ನು ರದ್ದು ಮಾಡಲಿಕ್ಕೆ ನೀವೇ ಮುಂದೆ ಬನ್ನಿ. ಬಡವರಿಗೆ ಇರುವಂತಹ ಈ ಒಂದು ಕಾರ್ಯಕ್ರಮ. ಅದರಿಂದ ನಿಮ್ಮಿಂದ ಅಂತ ಯಾರಾದರೂ ಇದ್ದರೆ ಅವರಿಂದ ಈ ಬಡವರಿಗೆ ಅನ್ಯಾಯ ಆಗುವುದಾದರೆ ಅದು ಅಷ್ಟು ಸರಿಯಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಜನವರಿ ತಿಂಗಳಿನಿಂದ 2025 ಜನವರಿ ತಿಂಗಳಿಂದ ಪ್ರತಿ ಗ್ರಾಮಗಳಿಗೆ ಅಧಿಕಾರಿಗಳು ಮತ್ತು ನಮ್ಮ ಪಂಚ ಗ್ಯಾರಂಟಿಯ ತಂಡ ಏನಿದೆ, ಜಿಲ್ಲಾ ಪಂಚ ಗ್ಯಾರಂಟಿಯ ಉಪಾಧ್ಯಕ್ಷರಾದಂತಹ ಸುರೇಖಾ ಮೇಡಮ್ ರವರ ಒಂದು ನೇತೃತ್ವ ಮತ್ತು ನಮ್ಮ ಎಲ್ಲರ ಒಂದು ನೇತೃತ್ವದಲ್ಲಿ ಪ್ರತಿ ಗ್ರಾಮ ಭೇಟಿ ಕೊಟ್ಟು ಏನು ಸಮಸ್ಯೆ ಇದೆ ಈ ಪಂಚ ಗ್ಯಾರಂಟಿಯಲ್ಲಿ ಅದನ್ನು ಸರಿಪಡಿಸುವ ಒಂದು ಕಾರ್ಯಕ್ರಮ ಜರವಾಣಿಯಿಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದ್ರೆ ಈಗ ಅಧಿವೇಶನ ಪ್ರಾರಂಭವಾಗ್ತದೆ. ಈ 9 ತಾರೀಕಿನಿಂದ 20 ತಾರೀಕಿನ ಮಧ್ಯದಲ್ಲಿ ಅಧಿವೇಶನದಲ್ಲಿ ಸಹ ಕ್ಷೇತ್ರದ ಶಾಸಕರ ಹತ್ತಿರ ನಾನು ಮನವಿ ಮಾಡಿದ್ದೇನೆ. ಈ ಪಂಚ ಗ್ಯಾರಂಟಿಯ ಸಚಿವರ ಹತ್ತಿರ ನಮಗೆ ಈ ಪಂಚ ಗ್ಯಾರಂಟಿಯ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಏನು ಕೆಲವು ವಿಷಯಗಳಿಂದ ಬಡವರು ದೂರ ಇದ್ದಾರೆ, ಇದರಲ್ಲಿ ಒಂದು 2% ಅವರ ಸಮಸ್ಯೆ ಸಹ ಬಗೆಹರಿಸಬೇಕೆಂಬ ಒಂದು ಮನವಿ ಮಾಡಿದಾಗ ನಾವು 1 ದಿವಸ ನಿಮಗಾಗಿ ಟೈಮ್ ಅವರ ಹತ್ರ ತಕೊಂಡು ಪಂಚ ಗ್ಯಾರಂಟಿಯ ಪಂಚ ಮಿನಿಸ್ಟರ್ ಕೂತ್ಕೊಳ್ಳಿಸಿ ನಮ್ಮ ಇಲ್ಲಿ ಒಂದು ನಿಯೋಗ, ನಮ್ಮ 15 ಸದಸ್ಯರ ಒಂದು ನಿಯೋಗ ಈ ಅಧಿವೇಶನದಲ್ಲಿ ಹೋಗಿ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತೇವೆ. ಈಗಾಗಲೇ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಈ ಗೃಹಲಕ್ಷ್ಮಿಯ ಮಾಹಿತಿಯನ್ನು ನೀಡಿದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ 4,03,333 ಮಹಿಳಾ ಯಜಮಾನಿ ಕುಟುಂಬದ ಪಡಿತರ ಈಗಾಗಲೇ ಹೇಳಿದಾಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಉಳ್ಳಾಳ ತಾಲೂಕಲ್ಲಿ 38,590 ಬೆನಿಫಿಷಿಯರಿನವರು ನೋಂದಣಿ ಮಾಡಿದ್ದಾರೆ. ಅದರಲ್ಲಿ 95% ಇಂಪ್ಲಿಮೆಂಟ್ ಖಂಡಿತವಾಗಿ ಆಗಿದೆ. ಅದಕ್ಕೆ ನಾವು ಸಂತೋಷ ಪಡ್ತೇವೆ. ಈಗಾಗಲೇ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಏನು GST ಪೇಯರ್ ಇದ್ದಾರ, ಆ GST ಪೇಯರಲ್ಲಿ ಸುಮಾರು 202 ಆಧಾರ್ ಸೀಡಿಂಗ್ ಆಗದೆ ಸಹಾಯ ಮೊತ್ತ ಜಮೆ ಆಗದಂಥವರು ಇದ್ದಾರೆ. ಅದರಲ್ಲಿ 202 ಬಾಕಿ ಜಮೆ ಆಗಿರುವ ಸಂಖ್ಯೆ. ಅದರಲ್ಲಿ ಸಹಾಯಧನ ಈಗ ಬಾಕಿ ಆಗಿರುವವರು 118 ಮಂದಿ ಇದ್ದಾರೆ ನಮ್ಮ ಉಳ್ಳಾಳ ತಾಲೂಕಲ್ಲಿ. ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿದೆ GST ಇಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಗೆ. ಈಗಾಗಲೇ ನಾವು ನಮ್ಮ ರಫೀಕ್ರವರು ಹೇಳಿದಾಗೆ ನಾಡಿದ್ದು 10 ತಾರೀಕಿಂದ ನಮಗೆ ಅಧಿವೇಶನ ಅಲ್ಲಿ ಆಗ್ತಾ ಇದೆ. ಅಲ್ಲಿ ಬಹುಶಃ ಎಲ್ಲ ನಮ್ಮ ಸಚಿವರು ಕೂಡ ಸಿಗ್ತಾರೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಚಿವರು ಕೂಡ ಸಿಗ್ತಾರೆ. ಅವರ ಒಂದು ನೇತೃತ್ವದಲ್ಲಿ ನಾವು ಕೂಡ ಹೋಗಿ ಈ ಒಂದು GSTಯ ತೊಂದರೆ ಏನಿದೆ, ಜನರಿಗೆ ಇದರಿಂದ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸುವ ಉದ್ದೇಶದಿಂದ ನಾವು ಸರ್ಕಾರ ಮಟ್ಟದಲ್ಲಿ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಒಂದು ವ್ಯವಸ್ಥೆಯ ಬಗ್ಗೆ ಅವರಿಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂತ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತ ಆಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ತಮಗೆ ಗೊತ್ತಿದೆ 15 ಕಂತು ಆಲ್ರೆಡಿ ಬಂದಿದೆ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ. ಇವತ್ತು ಬಹಳಷ್ಟು ಮಹಿಳೆಯರು ಆರ್ಥಿಕವಾಗಿ
ಸದೃಢರಾಗಲಿಕ್ಕೆ ಇದೊಂದು ಸರ್ಕಾರದ ನಮ್ಮ ಮುಖ್ಯಮಂತ್ರಿಯವರು ಅದೇ ರೀತಿ ಉಪಮುಖ್ಯಮಂತ್ರಿಯವರು ಒಂದು ನೇತೃತ್ವದಲ್ಲಿ ನಮ್ಮ ಇಲೆಕ್ಷನ್ ಆಗುವ ಹಿಂದೆ ಏನು ಜನರಿಗೆ ಆಶ್ವಾಸನ ಮಹಿಳೆಯರು ಕೊಟ್ಟಿದ್ರ ಆ ಒಂದು ಆಶ್ವಾಸನ ಇವತ್ತು ಈಡೇರಿಸಿ ಮಹಿಳೆಯರು 15ನೇ ಕಂತಿಗೆ ಇವತ್ತು ಅರ್ಹರಾಗ್ತಾ ಇದ್ದಾರೆ. ಈಗಾಗಲೇ 15ನೇ ಕಂತು ನಿನ್ನೆ ಆಲ್ರೆಡಿ ಬಿಡುಗಡೆ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಬಂದಿದೆ. ಖಂಡಿತವಾಗಿಯೂ ಆ 15 ಕಂತು ಅಂತ ಹೇಳಿದ್ರೆ ಸುಮಾರು 30,000 ಆ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ. ನಮ್ಮ ಎಲ್ಲ ಮಹಿಳೆಯರಿಗೆ ಇವತ್ತು ಇದೊಂದು ಬಹಳ ಒಳ್ಳೆಯ ಒಂದು ಮಕ್ಕಳ ಎಜುಕೇಷನ್ಗಾಗಿರ್ಬಹುದು, ಔಷಧಿಗಾಗಿರ್ಬಹುದು, ಇನ್ನಿತರ ಎಲ್ಲ ಒಂದು ಅವರ ದೈನಂದಿನ ವ್ಯವಸ್ಥೆಗೆ ಈ ಒಂದು ಅವರ ಈ ಮೊತ್ತ ಬಹಳಷ್ಟು ಉಪಯೋಗ ಆಗ್ತಾ ಉಂಟು. ಆದ್ದರಿಂದ ನಾವು ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪರವಾಗಿ ಕೂಡ ನಮ್ಮ ಸರ್ಕಾರಕ್ಕೆ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈಗಾಗಲೇ ಗೃಹ ಜ್ಯೋತಿಯ ವಿಷಯವಾಗಿ ಇದು ಕೂಡ ತಮಗೆ ಗೊತ್ತಿದೆ. ಈಗಾಗಲೇ ನಮಗೆ ಸೆಕ್ಯೂರಿಟಿ ಡೆಪಾಸಿಟ್ ಸೆಕ್ಯೂರಿಟಿ ಅಂತೇಳಿ ಇಡ್ತಾ ಇದ್ದಾರಂತೆ. ಬಹುಶಃ ಜನರಿಗೆ ಇದರಿಂದ ಬಹಳಷ್ಟು ಗೊಂದಲ ಆಗ್ತಾ ಇದೆ. ಅದು ಯಾತಕ್ಕಾಗಿ ಇಡ್ತಾರೆ ಅಂತ ಹೇಳಿದ್ರೆ, ಏನು ಒಂದು ಮನೆಗೆ ಇಷ್ಟೇ ಒಂದು ವ್ಯಾಟ್ ಅಂತ ಹೇಳಿರುತ್ತೆ, 1,000 ವ್ಯಾಟ್ 2,000 ವ್ಯಾಟ್ ಅಂತ ಇರುತ್ತೆ. ಬಟ್ ಆ ವ್ಯಾಟ್ಗಿಂತ ಜಾಸ್ತಿ ಅವರು ಆ ಒಂದು ವಿದ್ಯುತ್ ಅನ್ನು ಉಪಯೋಗ ಮಾಡಿದಾಗ ಆ ಏನು ನಾವು ಆ ಡೆಪಾಸಿಟ್ ಸೆಕ್ಯೂರಿಟಿಯಲ್ಲಿ ಹಣ ಅವರು ಪಾವತಿಸಿರ್ತಾರೆ ಅದರಿಂದ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ ವಿನಃ ಇದರಲ್ಲಿ ಯಾವುದೇ ಜನರು ಗೊಂದಲಕ್ಕೆ ಈಡಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದಾನೆ. ಅದೇ ರೀತಿ ಕಳೆದ 2022ರಲ್ಲಿ ಏನು ಪರಿಷ್ಕೃತ ಪಟ್ಟಿ ಆಗಿದೆಯಾ ಆ ಒಂದು ಆಧಾರದ ಮೇಲೆ ಇವತ್ತು ಗೃಹ ಜ್ಯೋತಿಯನ್ನು ಉಪಯೋಗ ಆಗ್ತಾ ಉಂಟು. ಕೆಲವರಿಗೆ ಇದರಿಂದ ಬಹಳಷ್ಟು ಗೊಂದಲ ಇದೆ. ಯಾಕೆಂತ ಹೇಳಿದ್ರೆ ನಮ್ಗೆ 0 ಬರ್ತಾ ಇತ್ತು, ಕರೆಂಟ್ ಬಿಲ್ ಕಟ್ತಾ ಇರಲಿಲ್ಲ, ಇವತ್ತು ನಾವು 500 ರೂಪಾಯಿ 600 ರೂಪಾಯಿ ಕಟ್ತಾ ಇದ್ದೇವೆ ಅಂತೇಳಿ ಬಹಳಷ್ಟು ಗೊಂದಲದಲ್ಲಿ ನಮ್ಮನ್ನು ಕೂಡ ಕಾಲ್ ಮುಖಾಂತರ ಅವರು ಕಾಂಟ್ಯಾಕ್ಟ್ ಆಗ್ತಾ ಇದ್ದಾರೆ. ಬಹುಶಃ ನಾವು ಹೇಳ್ತಾ ಇರೋದಂತ ಏನೇ ಅಂತ ಹೇಳಿದ್ರೆ ಇದು ಕೆಲವರಿಗೆ ಕರೆಕ್ಟ್ ಆಗಿ ಅರ್ಥ ಆಗಬೇಕು. ನಾವು 2022-23ರಲ್ಲಿ ಏನು ಪರಿಷ್ಕರಣೆ ಮಾಡಿದಾಗ ಅವರಿಗೆ ಏನು ಅವರು 200 ಒಳಗೆ ಬಂದಿದ್ದ ಯೂನಿಟ್ ಒಳಗೆ ಬಂದಿದ್ದ ಅವರು 0 ಇದಕ್ಕೆ ಅಮೌಂಟಿಗೆ ಅವರು ಎಲಿಜಿಬಲ್ ಆಗಿರ್ತಾರೆ. ಅದು ಏನಂತ ಹೇಳಿದ್ರೆ ಒಂದು 22-23ರಲ್ಲಿ ಬಹುಶಃ ಒಬ್ಬ ವ್ಯಕ್ತಿ 80% ಯೂನಿಟ್ ಅನ್ನು ಯೂಸ್ ಮಾಡ್ತಾರೆ. ಅವನಿಗೆ ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು 90% ಅವನಿಗೆ ಯೂಸ್ ಮಾಡಬಹುದು. ಬಟ್ ಅವರ ಆ ಮನೆಯವರು 90ಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಒಂದು 180 ಯೂನಿಟ್ ಯೂಸ್ ಮಾಡಿದ್ರೆ ಆ 90 ಯೂನಿಟ್ ಎಕ್ಸ್ಟ್ರಾ ಅವರು ಯೂಸ್ ಮಾಡಿದಾಗ ಆಗ್ತದೆ. ಆ ಒಂದು 90 ಯೂನಿಟ್ ಯೂಸ್ ಮಾಡಿದ ಯೂನಿಟ್ ಅನ್ನು ಅವರಿಗೆ ಪಾವತಿ ಮಾಡಲಿಕ್ಕೆ ಬರುವಂತದ್ದು. ಇದು ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಇದರಿಂದ ಅವರು ನಮಗೆ 0% ಬರುವಂತ ಇದನ್ನು ನಿಲ್ಲಿಸಿದ್ದಾರೆ ಅನ್ನುವಂತ ಒಂದು ಗೊಂದಲದ ಒಂದು ವಿಷಯವನ್ನು ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಜನರು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರಿಗೆ 0% ಯೂನಿಟ್ ಬರುವಾಗ ಹಣ ಕಟ್ಟಲಿಕ್ಕೆ ಇಲ್ಲದಂತ ಪಾವತಿಸ್ಲಿಕ್ಕೆ ಇಲ್ಲದಂತ ಸಂದರ್ಭದಲ್ಲಿ ಇವರು ಏನ್ ಮಾಡ್ತಿದ್ರು, ಇವತ್ತು ವಾಷಿಂಗ್ ಮಿಷಿನ್ ಮತ್ತು ಇನ್ನು ಹಲವಾರು ವಿದ್ಯುತ್ನ ಯೂಸ್ ಮಾಡುವಂತ ಕೆಲವು ಉಪಕರಣಗಳು ಇವತ್ತು ಸರಿಸಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಯೂನಿಟ್ ಜಾಸ್ತಿ ಆಗ್ತಾ ಇದೆ. ಆ ಹೆಚ್ಚಾದ ಯೂನಿಟ್ ಹಣವನ್ನು ಇವತ್ತು ಪಾವತಿಸುವಂತ ಸಂದರ್ಭ ಅವರಿಗೆ ಬಂದಿದೆ ವಿನಃ ಇದರಲ್ಲಿ ಯಾವುದೇ ಗೊಂದಲ ಖಂಡಿತವಾಗಿಯೂ ಇಲ್ಲ. ಇದನ್ನು ನಮ್ಮ ಗ್ರಾಹಕರು ಎಲ್ಲರೂ ಯಾರು ಇವತ್ತು ಈ 0 ಯೂನಿಟ್ ಅನ್ನು ಯೂಸ್ ಮಾಡುವಂತ ಗ್ರಾಹಕರಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಶಕ್ತಿ ನಮ್ಮಲ್ಲಿ ಈ ಯೋಜನೆ ನಮ್ಮ ಇಲ್ಲಿ ಮಂಗಳೂರಿಂದ ತಲಪಾಡಿಗೆ ಹೋಗುವಂತ ಮಹಿಳೆಯರಿಗೆ ಇದು ಬಹಳ ಕಡಿಮೆ ಉಪಯೋಗ ಆಗ್ತಾ ಉಂಟು. ಆದರೆ ಬಹಳ ನಮ್ಮ ಬಳ್ಳಾರಿ, ಧಾರವಾಡ, ದಾವಣಗೆರೆ, ನಮ್ಮ ಪುತ್ತೂರು ಈಚೆ ಕಡೆ ಹೋಗುವಂತ ಎಲ್ಲ ಮಹಿಳೆಯರು ಕೂಡ ಇದರ ಉಪಯೋಗವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಮಹಿಳೆಯರ ಶಕ್ತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಯುವ ನಿಧಿ ಯೋಜನೆ ಇವತ್ತು ನಾವು ಬಹಳಷ್ಟು ಕಡಿಮೆ ಇಂಪ್ಲಿಮೆಂಟ್ ಆಗ್ತಾ ಉಂಟು. ಯಾಕೆಂದ್ರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ನಮ್ಮ ಯುವಕರು ಇವತ್ತೇನು ನಮಗೆ ಡಿಗ್ರಿ ಆದವರು ಮತ್ತು ಏನು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ ಇದೆಲ್ಲ ಕಲಿತವರು ಕೆಲವರು ಕೆಲಸ ಇಲ್ಲದೆ 6 ತಿಂಗಳವರೆಗೆ ಅವ್ರಿಗೆ ಕೆಲಸ ಇದ್ರೆ ಅವರು ನೋಂದಣಿ ಮಾಡಬಹುದು. ನೋಂದಣಿ ಮಾಡಿದ್ರೆ ಬಹುಶಃ ಅವರು 1 ತಿಂಗಳಿಗೊಮ್ಮೆ ಅವರದನ್ನು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಯಾಕಂದ್ರೆ ಅವರಿಗೆ ಜಾಬ್ ಒಂದೇಳಿ ಸಿಕ್ಕಿದ್ರೆ ಅದು ಪುನಃ ಗೊಂದಲಕ್ಕೆ ಎಡೆ ಮಾಡಿ ಕೊಡ್ತದೆ. ಆದ್ದರಿಂದ ಅವರಿಗೆ ಜಾಬ್ ಆದ್ರೆ ಅವರದನ್ನು ಅಲ್ಲಿಗೆ ತಿಳಿಸಬೇಕು. ಅದಕ್ಕೆ 1 ತಿಂಗಳಿಗೊಮ್ಮೆ ಅವರು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಬಹುಶಃ ಇದು ನಮ್ಮ ಉಳ್ಳಾಲದಲ್ಲಿ ಕೂಡ ಈ ಒಂದು ಯುವ ನಿಧಿಯಿಂದ ಬಹಳಷ್ಟು ಕಡಿಮೆ ಎಲಿಜಿಬಲ್ ಯುವಕರು ಅಥವಾ ವಿದ್ಯಾರ್ಥಿಯರು ಇದನ್ನ ಇದಾಗ್ತಾ ಇದ್ದಾರೆ. ಅದು ಹೇಗೆಂದ್ರೆ ಇಲ್ಲಿ ಹೊರಗಿನ ರಾಜ್ಯದವರು ಬರ್ತಾರೆ. ಈ ಪರ್ಸೆಂಟೇಜ್ ನೋಡುವಾಗ 100 ಸ್ಟೂಡೆಂಟ್ ಇರ್ತದೆ, ಅದರಲ್ಲಿ 40% ಹೊರಗಿನವರು ಇರ್ತಾರೆ. ಆ ಕಾರಣದಿಂದ ನಮ್ಮ ಇಲ್ಲಿ ಪರ್ಸೆಂಟೇಜಲ್ಲಿ ಹೊರಗಿನವರಿಗೆ ಅವಕಾಶ ಇಲ್ಲ. 273 ನೋಂದಣಿ ಆಗಿದೆ. 273. ಧನ್ಯವಾದಗಳು.